ಆತ್ಮೀಯರು ಕಲ್ಲಾಪಿನ ಯುವಕರು ಸಂಘಟಿಸಿಕೊಂಡು ಇವತ್ತು ಸಂಘಟಿಸಲ್ಪಟ್ಟಂತ ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪು ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಬ್ಲಡ್ ಡೊನೇಷನ್ ಕ್ಯಾಂಪ್ ಅದರ ಜೊತೆಯಲ್ಲಿ ಆಪ್ಟಿಮೆಟ್ರಿಕ್ ಮತ್ತು ಆರ್ಥೋ ಕ್ಯಾಂಪಿನ ಈ ಒಂದು ಅರ್ಥಪೂರ್ಣ ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಅತಿಥಿ ಗುರುರಾಗಿರುವಂತಹ ನಮ್ಮ ಸನ್ಮಿತರಂತ ಭೀಷ್ಮ ಮಡಿಕೇರವರೇ, ಬಹುಶಃ ಯುವ ನಾಯಕರಾಗಿರುವಂಥ ರಾಜ್ಯ ಅಲ್ಪಸಂಖ್ಯಾತ ನಿಗಮದ ಇವತ್ತು ಪ್ರಮುಖರಾಗಿರುವ ಸನ್ಮಾನ್ಯ ಸಲೀಂ ಮಾಸ್ತಿಕಟ್ಟೆ ಅವರೇ, ಯುವಕರು ಸನ್ಮಿತರಾಗಿರುವಂಥ ಶಂಶೀರ್ ಅವರೇ, ತೋವಿ ಕಲ್ಲಾಪ್ರವರೇ, ಅತ್ಯಂತ ಗೌರವಿತರು ಹಿರಿಯರು. ನಿಮಗೆ ಯುವಕರು ಇರಬೇಕು ಹಿರಿಯರು ಅಂತ ಗೊತ್ತಾಗೋದಿಲ್ಲ, ಕಿರಿಯರೇ ಯುವಕರೇ, ಎವರ್ಗ್ರೀನ್ ಹೀರೋ ಉಲ್ಲಾಲದ ಎವರ್ಗ್ರೀನ್ ಆಗಿರುವಂಥ ಅಲ್ತಾಫ್ ಅಲೆಕೋಟ್ರವರೇ, ಅದು ನಮ್ಮ ಕೌನ್ಸಿಲರ್ ಅಂತ ಆಸಿಫ್ರವರೇ, ಇಸ್ಮಾಯಿಲ್ ಅವರೇ, ಅಮೀರ್ ಅವರೇ, ಮುಂದಿರುವ ಎಲ್ಲ ನಮ್ಮ ಫಯಾಜ್ ಮತ್ತು ಎಲ್ಲ ನಮ್ಮ ಸದ್ದ ಮತ್ತು ಎಲ್ಲ ನಮ್ಮ ಸಾಧಿಗಳ ಬರ ಮೇಲೆ ಎಲ್ಲ ಸನ್ಮಿತ ಎಲ್ಲ ಯುವಕರೇ, ನಾನು ಬಹುಶಃ ಎಲ್ಲ ಕಲ್ಲಾಪಿನ ಯುವಕರು ಮತ್ತು ಉಲ್ಲಾಲದ ಎಲ್ಲ ಯುವಕರನ್ನು ಬಹುಶಃ ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಈ ಒಂದು ಪ್ರದೇಶದಲ್ಲಿ ಇವತ್ತು ಬ್ಲಡ್ ಕ್ಯಾಂಪನ್ನು ಇಟ್ಟುಕೊಳ್ಳುವ ಮೂಲಕ ಅದರ ಜೊತೆಲಿ ಆಪ್ಟೋಮೆಟ್ರಿಕ್ ಮತ್ತು ಆರ್ಥೋ ಸ್ಪೆಷಲಿಸ್ಟ್ ಆ ಒಂದು ನಮ್ಮ ಕ್ಯಾಂಪನ್ನು ಕೂಡ ಇರುವ ಮೂಲಕ, ಅದಲ್ಲದೆ ಆರ್ಥೋದಲ್ಲಿ ಬಹಳಷ್ಟು ಹೆಸರು ಪಡೆದ ಸಂಜಯ್ ಗಾಂಧಿ ಆಸ್ಪತ್ರೆ ಡಾಕ್ಟರ್ನಲ್ಲಿ ಕರೆಸುವ ಮೂಲಕ ಈ ಒಂದು ಉಲ್ಲಾಲದ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಪ್ರಯೋಜನಕಾರಿಯಾಗುವಂಥ ಆರೋಗ್ಯ ಶಿಬಿರ ಅಂತ ಏರ್ಪಾಡು ಮಾಡಿದ್ದೀರಿ. ಒಂದು ಕಡೆ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಯಾರು ತೊಂದರೆಗೊಳಪಟ್ಟಿದ್ದಾರೋ ಅವರಿಗೆ ಇವತ್ತು ಉಪಕಾರ ಆಗುವಂಥ ಕೆಲಸ. ಎಲ್ಲಕ್ಕಿಂತಲೂ ಇದು ಜಾಸ್ತಿ ಏನಂತ ಹೇಳಿದರೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಕ್ತಿತ್ವವನ್ನು ಬೈಗೂಡಿಸಿಕೊಂಡು ಅವರು ನಿಮ್ಮನ್ನು ನೋಡಿಕೊಂಡು ನಾವು ಕೂಡ ಸಾಮಾಜಿಕವಾಗಿಂತ ಕೆಲಸದಲ್ಲಿ ಭಾಗವಹಿಸಬೇಕು, ನಾವು ಕೂಡ ಬ್ಲಡ್ ಅನ್ನು ಕೊಡಬೇಕು, ಉಪಕಾರ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಇವತ್ತು ಆಗಿದೆ. ಆದ ಕಾರಣ ನಿಮ್ಮ ಈ ಕಾರ್ಯಕ್ರಮದ ಏರ್ಪಾಡು ಮಾಡಿ ಏನು ಮಾಡಿದ ಸಾವಿರಾರು ಯುವಕರು ನಿಮ್ಮನ್ನು ನೋಡಿಕೊಂಡು ಮುಂದಿನ ದಿನಗಳ ಅವರವರ ಪ್ರದೇಶದಲ್ಲಿ ಈ ರೀತಿಯ ಕ್ಯಾಂಪನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಸರ್ವರಿಗೂ ಕೂಡ ಉಪಕಾರ ಮಾಡುವ ಕೆಲಸವನ್ನು ಖಂಡಿತವಾಗಿ ಮಾಡ್ತಾರೆ ಅಂತ ಹೇಳಿಕೆ ನಾನು ಬಹುಶಃ ಕಲ್ಲಾಪಿನ ಯುವಕರನ್ನು ನೀವೆಲ್ಲ ಫುಟ್ಬಾಲ್ ಆಯೋಜನೆ, ಕ್ರಿಕೆಟ್ ಆಯೋಜನೆ, ಅದರ ಜೊತೆಲಿ ಈ ರೀತಿಯ ಸಾಮಾಜಿಕ ಚಿಂತನೆ ಮಾಡ್ತಿದ್ರು ಎಲ್ಲ ಕೂಡ ಮಾದರಿ ಅಂತ ಹೇಳಿಕೊಳ್ತಾ ಅದಂತ ಆದ ಕಾರಣ ಮುಂದಿನ ಅಲ್ತಾಫ್ ಹೇಳ್ತಾ ಮುಂದೆ ಒಂದು ಬಾಡಿ ಬಿಲ್ಡಿಂಗ್ ಕೂಡ ಇಲ್ಲಿ ಬಿಡುವ ಕಾಂಪಿಟೇಟಿವ್ ಆದ ಕಾರಣ ಬಹುಶಃ ಎಲ್ಲ ರೀತಿಯ ಎಲ್ಲರಿಗೂ ಸಹಕಾರ ಮಾಡುವಂಥದ್ದು, ಎಲ್ಲ ಜೊತೆ ಸೇರುವಂಥದ್ದು, ಎಲ್ಲ ವರ್ಗದಲ್ಲಿ ಪ್ರೀತಿ ವಿಶ್ವಾಸ ಮಾಡುವಂಥ ಯುವಕರು ಎಲ್ಲರೂ ಕೂಡ ಮಾದರಿ ಎಂದು ಹೇಳಿಕೊಳ್ತಾ ನಾನು ಕಲ್ಲಾಪಿನೆಲ್ಲ ಹಿರಿಯರನ್ನು, ಯುವಕರನ್ನು, ಸನ್ಮಿತ್ರರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ.